ಉಪ್ಪಿನಂಗಡಿಯ ಕಣಿಯೂರು ಗ್ರಾಮದ ಅಡೆಂಜಾ ಎಂಬಲ್ಲಿ ಕೋಟಾ ನೋಟನ್ನು ಮುದ್ರಿಸ್ತಾ ಇದ್ದ ಜಾಲದ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿರುವ ಆರೋಪಿ ಅಬ್ದುಲ್ ಶಕೀಲ್ ಹಾಗೂ ಈಗಾಗಲೇ ಬಂಧಿತನಾಗಿರುವ ಆರೋಪಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಸಂದೀಪ ಪುಂಡಲೀಕ ಶೋಳಂಬಿ ಅವರು ಏನು ಪ್ರಮುಖವಾಗಿ ಪಿರಿಚಂಡಿಕಲ್ಲು ವಾಸ್ತವ್ಯವಿದ್ದಂತಹ ಮನೆಯಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ಪೊಲೀಸರು ಶೋಧ ಕಾರ್ಯಾಚರಣೆ ನಡೆಸಿ ಪ್ರಿಂಟರ್, ದ್ರಾವಣ ಸಹಿತ ಹಲವು ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಡೆಂಜಾ ಎಂಬಲ್ಲಿ ಇದ್ರೀಸ್ ಒಡೆತನದ ಮನೆಯಲ್ಲಿ ಕೋಟಾ ನೋಟು ಮುದ್ರಣ ಜಾಲವೊಂದನ್ನು ಜುಲೈ 16ರಂದು ಪೊಲೀಸರು ಪತ್ತೆ ಹಚ್ಚಿ ಕೋಟಾ ನೋಟುಗಳು ಮತ್ತು ನೋಟು ಮುದ್ರಣಕ್ಕೆ ಸಂಬಂಧಿಸಿದ ಯಂತ್ರ ಪರಿಕರಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಂತೆ ಇನ್ನಷ್ಟು ಮಾಹಿತಿಗಳು ಬಯಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳಾದ ಪುತ್ತೂರು ಕಸ್ಬಾ ಗ್ರಾಮದ ಇಬ್ರಾಹಿಂ, ಕಾಸರಗೋಡು ಜಿಲ್ಲೆಯ ಚಂಗುಲ ಗ್ರಾಮದ ಶರೀಫ್, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಸಂದೀಪ ಪುಂಡಲೀಕ ಶೋಳಂಬಿ, ಕಾಸರಗೋಡು ಜಿಲ್ಲೆಯ ಅಮೂರು ಗ್ರಾಮದ ನಭಾಸ್, ಒಳಮುಗ್ರು ಗ್ರಾಮದ ಸಲ್ಮಾನ್ ಫಾರೀಸ್, ಉರುವಾಲು ಗ್ರಾಮದ ಸಿರಾಜುದ್ದೀನ್, ಪುತ್ತಿಲ ಗ್ರಾಮದ ಇರ್ಷಾದ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಅವರನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಇವರಲ್ಲಿ ಬಪ್ಪಳಿಗೆ ನಿವಾಸಿ ಇಬ್ರಾಹಿಂ, ಉತ್ತರ ಕನ್ನಡ ಜಿಲ್ಲೆಯ ಸಂದೀಪ ಪುಂಡಲೀಕ ಮತ್ತು ಪುತ್ತಿಲ ಗ್ರಾಮದ ಇರ್ಷಾದ್ ಎಂಬುವರನ್ನು ಜುಲೈ 26ರವರೆಗೆ ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿತ್ತು. ಇನ್ನು ಉಳಿದ ಆರೋಪಿಗಳಾದ ನಬಾಸ್ ಮತ್ತು ಸಲ್ಮಾನ್ ಫಾರೀಸ್ ಹಾಗೂ ಶರೀಫ್ ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ನೀಡಲಾಗಿತ್ತು. ಈ ನಡುವೆ ತಲೆಮರೆಸಿಕೊಂಡಿರುವ ಆರೋಪಿ ಅಬ್ದುಲ್ ಶಕೀಲ್ ಮತ್ತು ಪೊಲೀಸ್ ವಶದಲ್ಲಿರುವ ಸಂದೀಪ ಪುಂಡಲೀಕ ವಾಸ್ತವ್ಯವಿದ್ದ ಕುವೆಟು ಗ್ರಾಮದ ವಸತಿ ಕಟ್ಟಡದಲ್ಲಿ ಶೋಧ ಕಾರ್ಯಾಚರಣೆಗೆ ಕೋರ್ಟ್ ಅನುಮತಿ ಪಡೆದು ಶೋಧ ನಡೆಸಲಾಗಿದೆ.